ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ. ಮತ್ತು ವಿಟಮಿನ್ A, D ಇರುವಂತಹ ಹೆಲ್ದಿ ಆಯಿಲ್, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಲಲಿತಾ ಜ್ಯುವೆಲ್ಲರ್ಸ್ ಮ್ಯಾಂಗ್ಳೂರ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಅಂಡ್ ಕಾಮತ್ ಟೀ. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ವೀಕ್ಷಕರೇ, ಈ ಅಡುಗೆ ಅಂತ ಏನಿದೆ ಅದು ಒಂದು ಜಾಗದಿಂದ ಜಾಗಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ, ಊರಿನಿಂದ ಊರಿಗೆ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಡಿಫ್ರೆಂಟ್ ಆಗಿದ್ರೂ ಕೂಡ ಟೇಸ್ಟ್ ಮಾತ್ರ ಯಾವಾಗಲೂ ಏನಾದರೂ ಹೊಸತಾಗಿರುತ್ತೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಹೊಸತಾದಂತಹ ಟೇಸ್ಟ್ ಹೇಳ್ಕೊಡ್ಲಿಕ್ಕೆ, ಹೊಸತಾದಂತಹ ರೆಸಿಪಿ ಹೇಳ್ಕೊಡ್ಲಿಕ್ಕೆ ಅರಮನೆ ನಗರಿ ಮೈಸೂರಿಂದ ಒಬ್ರು ಗೆಸ್ಟ್ ಬಂದಿದ್ದಾರೆ. ಸೊ ಅವರ ಹೆಸರು ಬಂದ್ಬಿಟ್ಟು ಶ್ರೀಮತಿ ಚರಣ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ಕುತ್ಕೊಳ್ಳಿ. ಎಸ್, ಹೇಗಿದ್ದೀರಾ? ಸೊ ನಾನು ಕೇಳ್ಪಟ್ಟೆ ಮೈಸೂರಿಂದ ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ವೆಲ್ಕಮ್ ನಮ್ಮ ಅಡುಗೆ ಮನೆಗೆ, ನಮ್ಮ ಸವಿರುಚಿಗೆ. ಸೊ ಮೈಸೂರು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಇಷ್ಟ ಅಂತ ಇರುತ್ತೆ. ಯಾಕಂದ್ರೆ ಹೇಳಿದ್ರೆ ಮೈಸೂರಿನ ಒಂದು ಸಾಂಸ್ಕೃತಿಕ ವೈಭವ ಏನಿದೆ ಅದು ಎಲ್ರಿಗೂ ಕೂಡ ಹಿಡಿಸುವಂಥದ್ದಲ್ವಾ? ಸೊ ಹಾಗಿರುವಾಗ ಎಷ್ಟು ಸಾಂಸ್ಕೃತಿಕತೆಯಲ್ಲೂ ಕೂಡ ರಿಚ್ನೆಸ್ ಇದೆಯಾ, ಅಷ್ಟೇ ರಿಚ್ನೆಸ್ ಫುಡ್ ಸಿಸ್ಟಮ್ ಅಲ್ಲೂ ಇದೆ, ಆಹಾರ ಪದ್ಧತಿಯಲ್ಲೂ ಇದೆ ಅಲ್ವಾ? ಸೊ ಮೈಸೂರಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಏನು? ಅಂದ್ರೆ ಮೈಸೂರಿಗೆ ಬಂದ್ರೆ ಇದು ಒಮ್ಮೆ ಆದ್ರೂ ತಿನ್ಬೇಕು ಅಂತ ಹೇಳಿದ್ರೆ ಏನು? ಆಕ್ಚುಲಿ ಸರ್, ನಾನು ಇರೋದು ಇಲ್ಲಿ, ಊರು ಇಲ್ಲೇ ನಂದು, ಹೊನ್ನಾವರದವಳು. ಅಲ್ಲಿ ಇರೋದು ಇವಾಗ ಹುಡುಗನ ಎಜುಕೇಶನ್ಗೋಸ್ಕರ ಹೋಗಿರೋದು ನಾನು. ಅಲ್ಲಿ ಅಂದ್ರೆ ಎಲ್ಲ ರಾಗಿ ಮುದ್ದೆ, ಬತ್ಸಾರು, ಉಪ್ಸಾರು ಇದೆಲ್ಲ ಇದೆಲ್ಲ ಫೇಮಸ್ ಇರೋದಲ್ವಾ? ವೆರಿ ನೈಸ್ ಇರುತ್ತೆ. ನಾನು ಇಷ್ಟರ ತನಕ ರಾಗಿ ಮುದ್ದೆ ಅಂತದೇನೋ ಏನು ಟೇಸ್ಟ್ ನೋಡೇ ಇಲ್ಲ. ಅಲ್ಲಿ ಬತ್ಸಾರು, ಉಪ್ಸಾರು ಎಲ್ಲ ಅದು ಅವ್ರದೇ ಸ್ಪೆಷಲ್, ಈ ಮೈಸೂರು ಸ್ಪೆಷಲ್ ಅಲ್ವಾ? ಎನಿಹೌ, ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಹೇಳ್ಕೊಡ್ತಾರೆ? ನಾನು ಇವತ್ತು ಮಂಡಕ್ಕಿ ಲಡ್ಡು ಮತ್ತು ಮೆಂತೆ ಸೊಪ್ಪಿನ, ಉತ್ತರ ಕರ್ನಾಟಕದ ಅಡುಗೆ ಒಂದು ಹೇಳ್ಕೊಡ್ತಾ ಇದ್ದೀನಿ. ಮೆಂತೆ ಸೊಪ್ಪಿನ ಪಲ್ಯ. ಸೊ ಎರಡು ಉತ್ತರ ಕರ್ನಾಟಕದ ಅಡುಗೆ. ಸೊ ಫೈನ್. ನಮ್ಮ ಅಡುಗೆ ಮನೆ ಒಂದು ಎಲ್ಲರೂ ಕಾಮನ್ ಅಡುಗೆ ಮಂಡಕ್ಕಿ ಲಡ್ಡು. ಮಂಡಕ್ಕಿ ಅಂತ ಹೇಳಿದ್ರೆ ನಾವು ಚುರುಮುರಿ ಅಂತ, ಚುರುಮುರಿ. ಆ ಕಡೆ ಮೈಸೂರು ಆ ಕಡೆ ಎಲ್ಲ ಕಡ್ಲೆಪುರಿ ಅಂತ ಹೇಳ್ತಾರೆ, ಹಾಸನ ಆ ಕಡೆಗೆಲ್ಲ, ಬೆಂಗಳೂರು ಕಡೆ ಅದ್ರದ್ದು ಲಾಡು ಮಾಡೋದು. ಮತ್ತೆ ಇನ್ನೊಂದು ಮೆಂತೆ, ಉತ್ತರ ಕರ್ನಾಟಕದ ಮೆಂತೆ ಸೊಪ್ಪಿನ ಪಲ್ಯ. ರೊಟ್ಟಿ ಮತ್ತು ಜೋಳದ ರೊಟ್ಟಿ ಎಲ್ಲ ಅದಕ್ಕೆ ಮ್ಯಾಚಿಂಗ್ ಆಗುತ್ತಲ್ವಾ? ಎಸ್, ನಮ್ಮ ಅಡುಗೆ ಮನೆಗೆ ಹೋಗುವಾಗ ಬನ್ನಿ. ಓಕೆ ಸರ್. ಎಸ್ ಮ್ಯಾಮ್. ಸೊ ಫಸ್ಟ್ ನೀವು ಮಾಡ್ತಾ ಇರೋದು ಹಾಗಾದ್ರೆ ಮೆಂತೆ ಸೊಪ್ಪಿನ ಪಲ್ಯ ಅಲ್ವಾ? ಅದು ಕೂಡ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ. ಸ್ಟಾರ್ಟ್ ಮಾಡುವ, ಏನ್ ಮಾಡೋದು ಹಾಗಾದ್ರೆ? ಫಸ್ಟಿಗೆ ಮೆಂತೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ತೊಳೆದು ಚೆನ್ನಾಗಿ. ಆಮೇಲೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೇನೆ, ಒಂದು 10-12 ಬೆಳ್ಳುಳ್ಳಿ ಬೇಕು. ಇದೊಂದು 2 ಕಟ್ಟಿದೆ ಮೆಂತೆ ಸೊಪ್ಪು, ಅದಕ್ಕೆ ಒಂದು 10-12 ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೇನೆ. ಒಂದು 4-5 ಕೆಂಪು ಮೆಣಸು. ಇದು ಕೆಂಪು ಮೆಣಸಿದ್ರೆ ಇನ್ನೂ ಒಳ್ಳೇದು. ಅಂದ್ರೆ ಇದು ಹಸಿ ಮೆಣಸಲ್ಲಿ ಕೆಂಪಾಗಿರುತ್ತೆ, ಆ ಮೆಣಸಿರ್ಬೇಕು, ಚೆನ್ನಾಗಿರುತ್ತೆ. ಆಮೇಲೆ ಶೇಂಗಾ ಬೀಜ ಹುರಿದು ಇಟ್ಕೊಂಡಿದ್ದೇನೆ, ಒಂದು ನೆಲಗಡ್ಲೆ, ಕಡಲೆಕಾಯಿ ಬೀಜ ಅಂತ ಹೇಳ್ತಾರೆ, ಅದು ಹುರಿದು ಇಟ್ಕೊಂಡಿದ್ದೇನೆ. ಉಪ್ಪು ಮತ್ತೆ ಎಣ್ಣೆ. ಸ್ಟಾರ್ಟ್ ಮಾಡುವಾಗ ಫಸ್ಟ್ ಗ್ಯಾಸ್ ಹಚ್ಚುದಾ? ಹೌದು ಸರ್. ಓಕೆ, ಎಣ್ಣೆ ಹಾಕೊಳ್ಳುವಲ್ಲ? ಸೊ ಇದು ಬಂದ್ಬಿಟ್ಟು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ದಿ ಬೆಸ್ಟ್ ಆಯಿಲ್ ಆ್ಯಂಡ್ ಹೆಲ್ದಿ ಆಯಿಲ್ ಕೂಡ. ಸಾಕಾ? ಸೊ ಎಣ್ಣೆ ಬಿಸಿ ಆಗಿ ಸೊ ಆಕ್ಚುಲಿ ಈ ಮೆಂತೆ ಸೊಪ್ಪು ಏನಿದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ವಾ? ಸೊ ಅದರ ಪರೋಟ ಮಾಡ್ತಾರೆ, ಮತ್ತೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ಪಲಾವ್ ಮಾಡ್ತಾರೆ. ಇನ್ನೇನೆಲ್ಲ ಮಾಡಬಹುದು ಮೆಂತೆ ಸೊಪ್ಪಿಂದ? ಪರೋಟ ಮಾಡ್ತೇನೆ ನಾನು, ಪಲಾವ್ ಮಾಡ್ತೇನೆ. ಓಕೆ. ಸೊ ಐ ಥಿಂಕ್ ಪಲ್ಯ ತರ ಮಾಡ್ಕೊಳ್ಬಹುದು. ಇದರೊಳಗೆ ಬೇರೆನೂ ಮಾಡಬಹುದು, ವೆರೈಟಿ ಮಾಡಿ. ಕರೆಕ್ಟ್. ಈ ಬೋಂಡಾ ತರ ಆ ತರ ಎಲ್ಲ ಮಾಡ್ತಾರೆ. ಬೋಂಡಾದಲ್ಲೂ ಮಿಕ್ಸ್ ಮಾಡಿ, ಅಂದ್ರೆ ಈರುಳ್ಳಿ ಜೊತೆಗೆಲ್ಲ ಮಿಕ್ಸ್ ಮಾಡಿದ್ರೆ ಮಕ್ಕಳಿಗೆ ಗೊತ್ತಾಗಲ್ಲ. ಕರೆಕ್ಟ್. ಈಗ ಮೆಂತೆ ಸೊಪ್ಪು
ತಿನ್ನಲ್ಲ, ಮಕ್ಕಳೆಲ್ಲ ತಿನ್ನಲ್ಲ, ಕೆಲವೊಬ್ರು ಕೈ ಅಂತ ಇರ್ತಾರೆ, ಅವರಿಗೆ ಪರಾಟ ಮಾಡ್ಕೊಡ್ಬೋದು. ಕರೆಕ್ಟ್, ಪರೋಟದಲ್ಲೆಲ್ಲ ಗೊತ್ತಾಗಲ್ಲ. ಹೌದು. ಎಣ್ಣೆ ಬಿಸಿ ಆದ ನಂತರ ಎಣ್ಣೆ ಬಿಸಿ ಆದ್ಮೇಲೆ ಈಗ ಬೆಳ್ಳುಳ್ಳಿಯನ್ನ ಹಾಕೊಳ್ಳೋದು. ಓಕೆ. ಸೊ ಇದು ಬೆಳ್ಳುಳ್ಳಿ ಜಜ್ಜಿದ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಅದು ಜಜ್ಜಿಟ್ಕೊಂಡಿದ್ದೇನೆ. ಒಂದು 2 ಕಟ್ಟಿದೆ ಇದು, ಅದಕ್ಕೆ ನಾನು ಒಂದು 10-12 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೇನೆ. ಇದಕ್ಕೆ ಮೇನ್ ಬೆಳ್ಳುಳ್ಳಿನೇ ಮುಖ್ಯ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಕೆಂಪಗಾಗಬೇಕು, ಒಂದು ಒಳ್ಳೆ ಸ್ಮೆಲ್ ಬರುತ್ತೆ, ಚೆನ್ನಾಗಿ ಪರಿಮಳ ಬರ್ತದೆ. ಈರುಳ್ಳಿ ಇಲ್ಲ, ಈರುಳ್ಳಿ ಇಲ್ಲ, ಇದು ಪಾಸ್ಟ್ ಇರುವಾಗ, ವ್ರತ ಇರುವಾಗೆಲ್ಲ ಈ ಪಲ್ಯ ತಿನ್ಬಹುದು. ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇದೆ, ಬೆಳ್ಳುಳ್ಳಿ ಆಪ್ಷನ್ ಇದಕ್ಕೆ. ಆಗಲ್ಲ. ಅಂದ್ರೆ ಈ ಕಡೆ ಎಲ್ಲ ಪಲ್ಯ ಮಾಡುವಾಗ ಆಯಿಲ್ ಇಡ್ತಾರೆ, ಸಾಸಿವೆನೋ ಜೀರಿಗೆ ಒಗ್ಗರಣೆ ಕೊಡ್ತಾರೆ ಆ ತರ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಹಸಿಮೆಣಸಿನಕಾಯಿ ಒಂದು ರೆಡ್ ಕಲರ್ ಬೇಕು. ನನ್ಗೆ ಸಿಗ್ಲಿಲ್ಲ ಕರೆಕ್ಟ್ ಆಗಿ, ಸ್ವಲ್ಪ ಗ್ರೀನ್ ಇದೆ, ಇದು 3-4 ಇದೆ ಇದು. ಹಸಿಮೆಣಸೇ ಆಗಬೇಕು, ಇದಕ್ಕೆ ಹುಡಿ ಏನಾದ್ರೂ ಇಲ್ಲ, ಹುಡಿ ಆಗಲ್ಲ. ಇದನ್ನ ಮತ್ತೆ ಮಿಕ್ಸಿಲಿ ರುಬ್ಕೊಳ್ಳೋದಕ್ಕಿಂತ ಜಜ್ಜಿನೇ ಹಾಕಿದ್ರೇನೆ ಚೆನ್ನಾಗಿ ಟೇಸ್ಟ್. ಅಂದ್ರೆ ಯಾವಾಗ್ಲೂ ಈ ಆಹಾರದಲ್ಲಿ ಹುಡಿ ಹಾಕಿದಾಗ ಒಂದು ಟೇಸ್ಟ್ ಇರುತ್ತೆ, ಪೇಸ್ಟ್ ಮಾಡಿದಾಗ ಒಂದು ಟೇಸ್ಟ್ ಇರುತ್ತೆ, ಅಂಡ್ ಈ ತರ ತರಿತರಿಯಾಗಿ ಜಜ್ಜಿದಂತದ್ದು ಒಂದು ಟೇಸ್ಟ್ ಇರುತ್ತೆ. ಅದು ಬಾಯಿಗೆ ಸಿಗಬೇಕು ಸ್ವಲ್ಪ ಹಾಗೆ. ಅಂದ್ರೆ ತುಂಬಾ ಸಿಂಪಲ್ ಆಗಿ ಬೇಗ, ಈಗ ಅರ್ಜೆಂಟ್ ಇದೆ, ಎಲ್ಲೋ ಇದು ಮಾಡಬೇಕು ಆವಾಗ ಈಸಿಯಾಗಿ ಬೇಗ ರುಚಿಯಾಗಿ ಮಾಡ್ಕೊಳ್ಬಹುದು ಇದನ್ನ. ಈಗ ಇಷ್ಟ ಆದ್ಮೇಲೆ ಇದಕ್ಕೆ 2 ಕೆಂಪಿಗೆ ಚೆನ್ನಾಗಿದಾದ್ಮೇಲೆ ಮೆಂತೆ ಸೊಪ್ಪನ್ನ ಹಾಕೊಳ್ಳೋದು. ಸೊ ಇದರಲ್ಲಿ ನೀವು ಒಂದೆಷ್ಟು ಮೆಂತೆ ಸೊಪ್ಪು? 2 ಕಟ್ಟು ಮೆಂತೆ ಸೊಪ್ಪು. ಇವಾಗ ಇದನ್ನ ನೀರು ಹಾಕದೇನೆ ಚೆನ್ನಾಗಿ ಇದ್ರೊಳಗೆ ಫ್ರೈ ಮಾಡ್ಕೊಳ್ಬೇಕು. ಸೊ ಮೆಂತೆ ಸೊಪ್ಪು ಮತ್ತೆ ಈಗ ನೋಡುವಾಗ ಕ್ವಾಂಟಿಟಿ ಜಾಸ್ತಿ ಕಾಣುತ್ತೆ. ಹೌದು ಸರ್, ಇದು ಮಾಡಿದ್ಮೇಲೆ ಇಷ್ಟೇ ಸ್ವಲ್ಪ ಆಗುತ್ತಲ್ವಾ? ಹೌದು. ಸೊ ನೀವು ಆಕ್ಚುಲಿ ಏನ್ ಮಾಡ್ಕೊಂಡಿರೋದು? ನಾನು ಸರ್ ಹೌಸ್ ವೈಫ್, ಮನೆಯಲ್ಲೇ ಇರೋದು. ಸೊ ಈಗ ನೀವು ಬಂದ್ರೆ ಬೇಸಿಕಲಿ ಇರೋದು ಹೊನ್ನಾವರದಲ್ಲ? ಅಲ್ಲ, ಮೈಸೂರಲ್ಲಿ ಮೈಸೂರಲ್ಲಿ ಇರೋದು. ಆಕ್ಚುಲಿ ಮೆಂತೆ ಸೊಪ್ಪಿನ ಸ್ವಲ್ಪ ಕಹಿ ಪರಿಮಳನೂ ಇರುತ್ತೆ ಅಲ್ವಾ? ಹೌದು ಸರ್. ಇವಾಗ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಸೊ ಈಗ ಇದರಲ್ಲಿ ಈಗ ನೀವು ಮೆಂತೆ ಸೊಪ್ಪು ಯೂಸ್ ಮಾಡಿದ್ರಾ? ಬೇರೆ ಬೇರೆ ಸೊಪ್ಪುಗಳಿರುತ್ತೆ, ಸೊ ಅದನ್ನ ಇದೇ ರೀತಿ ಮಾಡ್ಕೊಳ್ಳಿಕ್ಕೆ ಆಗುತ್ತಾ? ಸರ್, ಸೊಪ್ಪಿನಕ್ಕಿಂತ ಇದು ಬೆಂಡೆಕಾಯಿಯಲ್ಲೂ ಇದೇ ತರ ಮಾಡಬಹುದು. ಬೆಂಡೆಕಾಯಿ ಹಾಕಿ ಸೇಮ್ ಇದೇ ಮೆಥಡ್ ಅಲ್ಲಿ ಬೆಂಡೆಕಾಯಿಯನ್ನ ಮಾಡ್ಕೊಳ್ಬೇಕು. ಸೊಪ್ಪನ್ನ ಜಾಸ್ತಿ ಬೇಯಿಸಬಾರ್ದು, ಯಾಕಂದ್ರೆ ಅದ್ರದ್ದು ಇದೆಲ್ಲ ಪ್ರೋಟೀನ್ ಪೌಷ್ಟಿಕಾಂಶ ಎಲ್ಲ ಹೋಗುತ್ತೆ ಅಲ್ವಾ? ಅಷ್ಟೇ. ಇವಾಗ ಇದನ್ನ ಹಾಕುದು ಶೇಂಗಾ ಪುಡಿ. ನಾನು ಇದೊಂದು 2-3 ಸ್ಪೂನ್ ಇದೆ. ಈ ಸ್ಪೂನ್ ಅಲ್ಲಿ ಒಂದು ಇಲ್ಲ, ನಾನು ಅದನ್ನ ಶೇಂಗಾವನ್ನ, ಕಡಲೆಕಾಯಿ ಬೀಜವನ್ನ ಹುರಿದ್ಬಿಟ್ಟು ಅದನ್ನ ಪೌಡರ್ ಮಾಡಿದ್ದೇನೆ. ಅದು ಸಿಪ್ಪೆ ಸುಲಿದು ಪೌಡರ್ ಮಾಡಿ ಇಟ್ಕೊಂಡಿರೋದು. ಒಂದು 2 ಸ್ಪೂನ್ ಇದ್ರೆ ಸಾಕು. ಅದು ನಮ್ಗೆ ಎಷ್ಟು ಇದಿರುತ್ತೆ ಅದ್ರ ತಕ್ಕಂತೆ ಹಾಕೊಳ್ಬೇಕು. ಇದು 2 ಕಟ್ಟಿಗೆ ನಾನು ಇಷ್ಟ ಹಾಕಿದ್ರೆ ಸಾಕಾಗುತ್ತಲ್ವಾ? ಶೇಂಗಾ ಬೀಜದ ಹುಡಿ ಹಾಕಿದ ನಂತರ ಅದರ ಕಹಿ ಒಂದು ಸ್ಮೆಲ್ ಅದು ಬೇಗ ಕಡಿಮೆ ಆಗುತ್ತೆ. ಮತ್ತೆ ಮೆಂತ್ಯದ ಸ್ವಲ್ಪ ಕಹಿ ಅಂಶನೂ ಹೋಗುತ್ತೆ ಇದರಿಂದ. ಮತ್ತೆ ಸ್ಮೆಲ್ ಕೂಡ ಸ್ವಲ್ಪ, ವಾಸನೆ ಸ್ವಲ್ಪ ಬೇರೆ ಬರ್ತಿದ್ದಲ್ಲ, ಈಗ ನೋಡಿ ಸ್ವಲ್ಪ ಕಡಿಮೆ ಆಯ್ತು. ಹೀಗೆ ಒಂದು 2 ನಿಮಿಷ ಬಿಡಿ. ತುಂಬಾ ಬೇಯಬೇಕಂತಲೂ ಇಲ್ಲ? ಇಲ್ಲ, ಸೊಪ್ಪೆಲ್ಲ ಜಾಸ್ತಿ ಎಲ್ಲ ಬೇಯಿಸಬಾರ್ದಲ್ಲ ಸರ್. ದಿಢೀರ್ ಅಂತ ಆಗುತ್ತೆ ಅರ್ಜೆಂಟಿಗೆ. ಮುಗೀತು. ಇದು ಆಯ್ತು. ಇವಾಗ ಗ್ಯಾಸ್ ಆಫ್ ಮಾಡಿ. ಇವಾಗ ಆಗಿತ್ತು. ಇದನ್ನ ಸರ್ವಿಂಗ್ ಬೌಲಲ್ಲಿ ಹಾಕಿ ಸರ್ವ್ ಮಾಡ್ತಾರೆ. ನೋಡಿ ಎಷ್ಟೊಂದಿತ್ತು ಅದ್ರೊಳಗೆ. ನೋಡಿ ಈಗ ಮಾಡಿದ್ಮೇಲೆ ಇಷ್ಟು ಸ್ವಲ್ಪ ಆಯ್ತು. ಉತ್ತರ ಕರ್ನಾಟಕ ಸ್ಟೈಲಿನ ಮೆಂತೆ ಸೊಪ್ಪಿನ ಪಲ್ಯ ರೆಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೆಲಗಡ್ಲೆಯ ಪರಿಮಳ ಏನಿದೆ ಅದು ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ನನಗನಿಸುತ್ತೆ ಯೂಶ್ವಲಿ ನಾವು ತಿನ್ನುವಂತಹ ಮೆಂತೆ ಸೊಪ್ಪಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ. ಸೊ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಅದು ಕೂಡ ಮೆಂತೆ ಸೊಪ್ಪು ಇಷ್ಟ ಇಲ್ಲ ಅಂತ ಇದ್ರೂ ಕೂಡ ಇಷ್ಟ ಇರುವ ಥರ ಯಾವ ರೀತಿ ಮಾಡ್ಕೊಳ್ಳೋದು ಪಲ್ಯವನ್ನು ಅಂತ ಹೇಳಿ ಒಮ್ಮೆ ನೋಡ್ಕೊಂಡು ಬನ್ನಿ. ಮೆಂತೆ ಸೊಪ್ಪಿನ ಪಲ್ಯ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಜಜ್ಜಿದ 10ರಿಂದ 12 ಎಸಳು ಬೆಳ್ಳುಳ್ಳಿಯನ್ನು ಕೆಂಪಕ್ಕಾಗುವವರೆಗೂ ಹುರಿದು ಕೆಂಪು ಹಸಿಮೆಣಸಿನ ಪೇಸ್ಟ್ ಹಾಕಿ ಹುರಿಯಿರಿ. ನಂತರ 2 ಕಟ್ಟು ಮೆಂತ್ಯ ಸೊಪ್ಪು ಹಾಕಿ ಹುರಿದು ಬೇಯಿಸಿ. ಸೊಪ್ಪು ಸ್ವಲ್ಪ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಶೇಂಗಾ ಪುಡಿ ಹಾಕಿ ಹುರಿಯುತ್ತಾ ಬೇಯಿಸಿಕೊಳ್ಳಿ. ಈಗ ಆರೋಗ್ಯಕರ ಹಾಗೂ ರುಚಿಕರವಾದ ಉತ್ತರ ಕನ್ನಡ ಸ್ಪೆಷಲ್
ಮೆಂತೆ ಸೊಪ್ಪಿನ ಪಲ್ಯ ಸವಿಯಲು ಸಿದ್ಧ. ವೀಕ್ಷಕರೇ, ಉತ್ತರ ಕರ್ನಾಟಕ ಶೈಲಿಯ ಮೆಂತೆ ಸೊಪ್ಪಿನ ಪಲ್ಯ ರೆಡಿ ಆಗಿದೆ. ಸೊ ಇನ್ನೊಂದು ಉತ್ತರ ಕರ್ನಾಟಕ ಅಥವಾ ಇಲ್ಲೂ ಮಾಡ್ತಾರೆ, ಮಂಡಕ್ಕಿ ಲಡ್ಡು ಮಾಡ್ಲಿಕ್ಕಿದೆ, ಸ್ವೀಟ್ ಕೂಡ. ಸೊ ಸ್ವೀಟಿಗೆ ಬೇಕಾದಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ರೆಡಿ ಮಾಡಿಕೊಳ್ಳಿಟ್ಟು ಅಷ್ಟರಲ್ಲಿ ನೀವು ಕೂಡ ತಗೊಳ್ಳಿ ಒಂದು ಸ್ವೀಟ್ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಸೊ ಮನೆ ಮಂದಿ ಎಲ್ಲ ಎಲ್ಲರೂ ಕೂಡ ಆರೋಗ್ಯಯುತವಾಗಿ ಶಕ್ತಿಯುತವಾಗಿರ್ಬೇಕಾದ್ರೆ ಬೆಸ್ಟ್ ಚಾಯ್ಸ್ ಆಗಿರುತ್ತೆ, ದಟ್ ಇಸ್ ಸಂತೋಷ್ ರೈಸ್ ಮಿಲ್ಸ್ ರವರ ಕುಚಲಕ್ಕಿ. ಸೊ ಅದೇ ಕುಚಲಕ್ಕಿ ಜೊತೆ ಸೂಪರ್ ಆಗಿ ಊಟ ಮಾಡಬೇಕು ಅಥವಾ ಇನ್ನೇನಾದ್ರೂ ಮಾಡಬೇಕು ಪದಾರ್ಥ ಮಾಡಬೇಕಾದ್ರೆ ಸೊ ನಿಮ್ಗೆ ಬೆಸ್ಟ್ ಮಸಾಲೆ ದಟ್ ಈಸ್ ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆ. 40 ವರ್ಷಗಳಿಂದ ಇತಿಹಾಸ ಇಟ್ಕೊಂಡು ಎಲ್ರಿಗೂ ಕೂಡ ಸೂಪರ್ ಆಗಿ ಇಷ್ಟ ಆದಂತಹ ಮಸಾಲೆ. ಕಲರ್ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ, ಬೆಸ್ಟ್ ಚಾಯ್ಸ್ ಅಂಡ್ ಬೆಸ್ಟ್ ಟೇಸ್ಟ್ ಕೂಡ ಇರುತ್ತೆ. ಅಂಡ್ ಅದ್ರ ಜೊತೆಗೆ ಇತರ ಸಹ ಪ್ರಾಯೋಜಕರು ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ಹೆಸರೇ ಇಷ್ಟು ಚೆನ್ನಾಗಿ ಹೇಳುತ್ತೆ ಏನಂತ ಹೇಳಿದ್ರೆ ಇಟ್ಸ್ ಅ ನ್ಯಾಚುರಲ್ ಅಂಡ್ ಹೆಲ್ದಿ ಫುಡ್. ಅಂಡ್ ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್ ಬೇರೆ ಇದೆ. ಅಂಡ್ ಅದರ ಜೊತೆಗೆ ಲಲಿತಾ ಜುವೆಲ್ಲರ್ಸ್ ಮ್ಯಾಂಗ್ಳೂರ್. ಸೊ ಮಹಿಳೆಯರಿಗೆ ಆಭರಣಗಳ ಸೆಲೆಕ್ಷನ್ ಇದ್ರೆ ಅಥವಾ ಇನ್ನೇನಿದ್ರು ಕೂಡ ಸ್ವಲ್ಪದೇ ದಿವಸಗಳಲ್ಲಿ ಸೀಸನ್ ಸ್ಟಾರ್ಟ್ ಆಗುತ್ತೆ, ಮದುವೆ ಸಮಾರಂಭಗಳಿದೆ ಅಂತ ಹೇಳಿದ್ರೆ ಲಲಿತಾ ಜುವೆಲ್ಲರ್ಸ್ ಮಂಗಳೂರು ನೀವು ಇಲ್ಲ ಅಲ್ಲಿ ಹೋಗಿ ಭೇಟಿ ನೀಡಬಹುದು. ಅಂಡ್ ಅದರ ಜೊತೆಗೆ ಚಿಕ್ಕೀಸ್ ಗಳಲ್ಲಿ ದ ವೆರೈಟಿ ಆಫ್ ಚಿಕ್ಕೀಸ್ ದಟ್ ಇಸ್ ಹಾನ್ಬಾಲ್ ಚಿಕ್ಕೀಸ್. ಅಂಡ್ ಬೆಳಿಗ್ಗೆ ಎದ್ದ ತಕ್ಷಣ ಫುಲ್ ಫ್ರೆಶ್ ಆಗ್ಲಿಕ್ಕೆ ಕಾಮತ್ ಟೀ. ಸೊ ನಮ್ಮ ಎಲ್ಲಾ ಸ್ಪಾನ್ಸರ್ಸ್ ನವರಿಗೂ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ ವೀಕ್ಷಕರೇ, ಸೊ ಸ್ವೀಟ್ ರೆಡಿ ಆಗ್ಲಿಕ್ಕಿದೆ, ಅದು ಕೂಡ ಮಂಡಕ್ಕಿದ್ದು. ಬನ್ನಿ ಕೇಳುವವ್ರ ಜೊತೆ. ಎಸ್ ಮ್ಯಾಮ್, ಸೊ ಮಂಡಕ್ಕಿ ಲಡ್ಡು ಅಂತ ಹೇಳಿದ್ರಿ ಅಲ್ವಾ? ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಇದಕ್ಕೆ? ಸರ್ 4 ಕಪ್ ಮಂಡಕ್ಕಿ ತಗೊಂಡಿದ್ದೇನೆ, ಬೆಲ್ಲ ತಗೊಂಡಿದ್ನಲ್ಲ ಇದೇ ಕಪ್ಪಲ್ಲಿ 4 ಕಪ್ ಮಂಡಕ್ಕಿ ತಗೊಂಡಿದ್ದೇನೆ. ಇದು 1 ಕಪ್ ಬೆಲ್ಲ. ಇದು ಜೋನಿ ಬೆಲ್ಲ. ಏನು ಜೋನಿ ಬೆಲ್ಲ ಹೇಳ್ತಾರಲ್ಲ, ತೆಳ್ಳಗಿನ ಬೆಲ್ಲ, ಅಂದ್ರೆ ಗಟ್ಟಿ ಮಾಡೋದಕ್ಕಿಂತ ಮುಂಚೆನೆ ತೆಗೆದು ಮಾಡಿರ್ತಾರಲ್ಲ ಆ ಬೆಲ್ಲ. ಇದು ಎಲ್ಲ ಕಡೆ ಸಿಗಲ್ಲ, ನಮ್ಮ ಏನ್ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲೇ ಸಿಗ್ತದೆ. ಆ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಸಿಗುತ್ತೆ, ಮಂಗಳೂರು ಸ್ಟೋರ್ ಆ ತರ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ನಾನು ಯೋಚಿಸಿದೆ ಬೆಲ್ಲದ ಪಾಕ ಅಂತ ಯೋಚಿಸಿದೆ. ಇದೇ ಇರುತ್ತೆ, ಜೋನಿ ಬೆಲ್ಲ ಅಂತಾನೆ ಸಿಗುತ್ತೆ. ಓಕೆ, ಇದು ಅಂದ್ರೆ ಬೆಲ್ಲ ಆಗೋದಕ್ಕಿಂತ ಮುಂಚೆ ಇದ್ದಂತಹ ಪ್ರೀ ಬೆಲ್ಲ, ಮೊದಲ ಬೆಲ್ಲ ಅಲ್ವಾ? ಜೋನಿ ಬೆಲ್ಲ ಹೇಳೋದು ಜೋನಿ ಬೆಲ್ಲ ಅಂತ ಹೇಳ್ತಾರೆ. ಓಕೆ ಸರಿ. ಸೊ ಈಗ ಇದು ಇಲ್ಲ ಅಂತ ಹೇಳಿದ್ರೆ? ಇಲ್ಲ ಅಂತ ಹೇಳಿದ್ರೆ ಗಟ್ಟಿ ಬೆಲ್ಲ ಸಿಗುತ್ತಲ್ಲ, ನಾವು ಆ ಬೆಲ್ಲವನ್ನೇ ಪುಡಿ ಮಾಡಿಬಿಟ್ಟು ಸ್ವಲ್ಪ ಪಾಕ ಮಾಡಬೇಕು. ಸರಿ. ಆಮೇಲೆ ಇದಕ್ಕೆ ಎಷ್ಟು ಬೆಲ್ಲ ತಗೊಂಡೆ ಅದ್ರ 4 ಕಪ್ ಮಂಡಕ್ಕಿ ತಗೊಂಡಿದ್ದೇನೆ. 1-2 ಸ್ಪೂನು ಇದು ಏಲಕ್ಕಿ ಪುಡಿ, ತುಪ್ಪ ಸ್ವಲ್ಪ ಅದು ಪಾಕ ಮಾಡ್ಲಿಕ್ಕೆ, ಮತ್ತೆ ಒಂಚೂರು ಕೈಲಿ ಕಟ್ಕೊಳ್ಳಿಕ್ಕೆ, ಲಡ್ಡು ಕಟ್ಕೊಳ್ಳಿಕ್ಕೆ. ಈಗ ಯಾವ ರೀತಿ ಮಾಡ್ಕೊಳ್ಳೋದು? ಈಗ ಫಸ್ಟ್ ಒಂದು ಬಾಣಲೆ ಇಟ್ಕೊಟ್ಟು ಓಕೆ ಇದ್ರೊಳಗೆ ಬೆಲ್ಲವನ್ನ ಹಾಕೊಳ್ಳೋದು. ಬೆಲ್ಲ ಹಾಕೊಳ್ಳೋದು. ಸರಿ. ಸ್ವಲ್ಪ ಪಾಕ ಮಾಡ್ಕೊಳ್ಬೇಕು. ಇದು ತುಂಬಾ ಪ್ಯೂರ್ ತರ ಕಾಣುತ್ತೆ ಅಲ್ವಾ? ಹೌದು ಸರ್, ಹೌದು. ತುಂಬಾ ಒಂದು ಜೇನುತುಪ್ಪ ತರ ಕಾಣುತ್ತೆ ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ. ಸೊ ಇದನ್ನು ಫಸ್ಟ್ ಪಾಕ ತರ ಮಾಡ್ಕೊಳ್ಳೋದು. ಓಕೆ. ಸೊ ಈ ಮಂಡಕ್ಕಿ ಲಡ್ಡು ಏನಿದೆ ಈಗ ನಾವು ಮಾಡಿ ಇಟ್ಟಿರ್ತೇವೆ, ಡಬ್ಬದಲ್ಲಿ ತೆಗೆದಿಡಬಹುದಾ ಅಥವಾ ಅದೇ ದಿವಸ ಎಷ್ಟು ದಿನ ಬೇಕಾದ್ರೂ ಇಟ್ಕೊಳ್ಬಹುದು, 1 ತಿಂಗಳ ಬೇಕಾದ್ರೂ ಇಟ್ಕೊಳ್ಬಹುದು. ಅಂದ್ರೆ ನೀರೇನು ತಾಕ್ಸ್ಕೊಳ್ಬಾರ್ದು. ಇದನ್ನು ಕರೆಕ್ಟ್ ಆಗಿ ಚೆನ್ನಾಗಿ ಸರಿ ಪಾಕ ಮಾಡಿದ್ರೆ, ನೀರೇನು ತಾಕ್ಸಿಲ್ಲ ಅಂದ್ರೆ, ಕೈಲಿ ಒದ್ದೆ ಕೈಲಿ ಮುಟ್ಟಿಲ್ಲ ಅಂದ್ರೆ, ಚೆನ್ನಾಗಿ ಗಾಳಿ ಹೊಡೆದಿದ್ದ ಡಬ್ಬದಲ್ಲಿ ಗಾಳಿ ಎಲ್ಲ ಆಡದೆ ಇರುತ್ತಲ್ಲ ಆ ತರ ಡಬ್ಬದಲ್ಲಿ ಹಾಕಿಟ್ರೆ 1 ತಿಂಗಳ ಇಟ್ಟರು ಏನಾಗಲ್ಲ. ಓಕೆ. ಸೊ ಇದು ಈಗ ನಾರ್ಮಲ್ ನಾವು ಬೆಲ್ಲ ಪಾಕ ಆಗ್ಲಿಕ್ಕೆ ತುಂಬಾ ಹೊತ್ತು ಹಿಡಿಯುತ್ತೆ. ಹೌದು, ಇದು ಸ್ವಲ್ಪ ಬೇಗ ಆಗುತ್ತೆ ಅಲ್ವಾ? ಯಾಕಂದ್ರೆ ಆಲ್ರೆಡಿ ಇದು ಲಿಕ್ವಿಡ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಇರುತ್ತೆ. ಹೌದು ಸರ್, ಹೌದು. ಇವಾಗ ನೋಡಿ ಆಗ್ತಾ ಇದೆ, ಇನ್ನೂ ಸ್ವಲ್ಪ ಹೊತ್ತು ಆಗಬೇಕು. ಈಗ ನೋಡಿದ್ರೆ ಗೊತ್ತಾಗುತ್ತೆ, ಈ ತರ ಎಳೆ ಎಳೆ ಬರಬೇಕು. ಆಮೇಲೆ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೇನೆ ಬೌಲಲ್ಲಿ, ಅದ್ರ ಹಾಕಿದ್ಮೇಲೆ ಅದು ಅಂಟು ಬಂದು ಹಿಂಗೆ ಕಟ್ ಆಗ್ದಂಗೆ ಆಗುತ್ತೆ. ತೋರಿಸ್ತೇನೆ ಇವಾಗ. ಈಗ ಆಗ್ತಾ ಇದೆ, ಕುದೀತಾ ಇದೆ. ತುಂಬಾ ಜಾಗ್ರತೆ ಮಾಡಬೇಕು. ಪಾಕ ಜಾಸ್ತಿ ಬಂದ್ಬಿಟ್ರೆ ಲಡ್ಡು ಕಟ್ಲಿಕ್ಕೆ ಆಗಲ್ಲ, ಕಡಿಮೆ ಇದ್ರೂ ಬರಲ್ಲ. ಅದು ಎಲ್ಲ ಒಂದೇ ಹದದಲ್ಲೇ ಆಗ್ಬೇಕಾಗುತ್ತೆ. ಸೊ ಆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದ್ರೆ ಮಾತ್ರ. ಹೌದು ಸರ್, ಹೌದು. ಓಕೆ. ಈಗ ಸಿಗ್ತಾ ಇದೆ ಅಲ್ವಾ? ಇನ್ನೂ ಅಂಟಿದೆ, ಇನ್ನು ಸ್ವಲ್ಪ ಆಗ್ಬೇಕು, ಇನ್ನೊಂದು ಚೂರು. ಓಕೆ.
ಸೊ ಇದು ಈವನ್ ಈಗ ನಾರ್ಮಲ್ ನಾವು ಮಾಡುವಂತಹ ಬೆಲ್ಲದ ಪಾಕಕ್ಕೂ ಇದೇ ರೀತಿ ಟೆಸ್ಟ್ ಹೌದು, ಅದನ್ನು ಹಾಗೇನೆ, ಅದನ್ನು ನಾವು ನೀರು ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಬೇಕು, ಸ್ವಲ್ಪ ಅಂದ್ರೆ ಅದನ್ನು ಕರಗಿಸ್ಲಿಕ್ಕೆ ಅಷ್ಟೇ. ಆಮೇಲೆ ಅದು ನೀರು ಹಾಕಿ ಪಾಕ ಆದ್ಮೇಲೆ ತೆಳ್ಳ ಇದಾಗುತ್ತಲ್ವ, ಅದು ತೆಳ್ಳಗಾಗುತ್ತಲ್ವ, ಆಮೇಲೆ ಹೀಗೆ ಇದೇ ತರ ಸೇಮ್ ನೋಡುದೆಲ್ಲ ಸೇಮ್ ಹೀಗೆ. ಇವಾಗ ನಾನು ಒಂದ್ಸತಿ ನೋಡ್ತೇನೆ, ಕೊನೆಯದಾಗಿ ಲಾಸ್ಟಿಗೆ ಇದು ನೋಡ್ಕೊಳ್ಳೋಣ ಒಂದ್ಸತಿ. ಸಾಕು ಸಾಕಾ? ಸಾಕು, ಇಷ್ಟು ಬಂದಿದೆ ಅಲ್ವಾ? ಇಷ್ಟು ಬಂದಿದೆ ಸಾಕು. ಓಕೆ, ನೋಡಿ ಇಷ್ಟು ಬರಬೇಕು. ಇಷ್ಟು ಬರಬೇಕಲ್ವಾ? ಓಕೆ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಳ್ಳೋಣ. ಸರಿ, ಇದಕ್ಕೆ ಒಂದೇ 2 ಸ್ಪೂನ್ ಆಗೋಷ್ಟು, ಒಂದು ಸ್ಪೂನ್ ಸಾಕು. 1 ಸ್ಪೂನ್ ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ, ಓಕೆ. ಪರಿಮಳನೂ ಇರುತ್ತೆ, ಸ್ವಲ್ಪ ಟೇಸ್ಟ್ ಇರುತ್ತೆ. ಹೌದು ಹೌದು. ಆಮೇಲೆ 1 ಸ್ಪೂನು ತುಪ್ಪ. ತುಪ್ಪ, ಓಕೆ. ಮಿಕ್ಸ್ ಮಾಡಿಬಿಟ್ಟು ಇವಾಗ ಈ ಕಡಲೆಪುರಿನ ಇದಕ್ಕೆ ಹಾಕೊಳ್ಳೋದು. ಓಕೆ, ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಳ್ಳೋದು, ಓಕೆ. ಸೊ ಈ ತರ ಕರೆಕ್ಟ್ ಅದ್ರ ಜೊತೆ ಬ್ಲೆಂಡ್ ಮಾಡೋದು. ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಆಮೇಲೆ ಅದನ್ನು ತಣ್ಣಗಾಗಬೇಕು, ಸ್ವಲ್ಪ ತಣ್ಣಗಾಗಬೇಕು, ಬಿಸಿ ಇರುತ್ತಲ್ವ, ಸ್ವಲ್ಪ ತಣ್ಣಗಾದ್ಮೇಲೆ ಲಡ್ಡು ಕಟ್ಟಬೇಕು. ಇದು ನಮಗೆ ಈ ತರ ಕೆಲವೊಂದು ಅಂಗಡಿಗಳಲ್ಲಿ ಶಾವಿಗೆದ್ದು ಒಂದೊಂಥರ ಲಡ್ಡು ಬರುತ್ತೆ. ಸೊ ಅದು ಕೂಡ ಇದೇ ರೀತಿ ಮಾಡ್ಕೊಳ್ಳೋದು, ಅದನ್ನು ಈ ನೂಡಲ್ಸ್ ತರಾನೇ ಇರುತ್ತೆ. ಹಾ ಹಾ ಹಾ, ಅದು ಇದು ಸರ್, ಅದು ಕರೆ ಬೀಜ ಏನಂತೀರ ನಾವು ಅಂದ್ರೆ ಕಡಲೆ ಹಿಟ್ಟಿನ ಮಾಡೋದು. ಅದು ಕಡಲೆ ಹಿಟ್ಟಿನ ಸೇವ್ ಪುರಿದು ಅದು ಸೇಮ್ ಹೀಗೆ ಮಾಡೋದು. ಹೀಗೇನೆ ಮಾಡೋದು, ಓಕೆ. ಇದೇ ತರ ಎಲ್ಲ ಈಗ ಶೇಂಗಾ ಲಡ್ಡುನು ಹೀಗೆ ಮಾಡ್ಬೋದು, ಹುರುಗಡ್ಲೆನು ಹೀಗೆ ಮಾಡ್ಬೋದು, ಎಳ್ಳು, ಕರಿ ಎಳ್ಳು ಮತ್ತೆ ಬಿಳೆ ಎಳ್ಳಂದು ಲಡ್ಡು ಅದನ್ನು ಹೀಗೆ ಮಾಡಿ, ಎಲ್ಲ ಮೆಥಡ್ ಎಲ್ಲ ಸೇಮ್. ಅಂದ್ರೆ ಮೇನ್ ಇಂಗ್ರೀಡಿಯೆಂಟ್ಸ್ ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆ ಓಕೆ. ಇವಾಗ ಮಿಕ್ಸ್ ಆಯ್ತು. ಓಕೆ, ಇವಾಗ ಸ್ವಲ್ಪ ತಣ್ಣಗಾದ್ಕೊಳ್ಳೆ ಮತ್ತೆ ಉಂಡೆ ಕಟ್ಕೊಳ್ಳೋದು. ಉಂಡೆ ಕಟ್ಕೊಳ್ಳೋದು, ಓಕೆ. ಇವಾಗ ಉಂಡೆ ಕಟ್ಕೊಳ್ಳೋದು. ಸ್ವಲ್ಪ ತುಪ್ಪ ಕೈಗೆ ಹಾಕೊಂಡ್ಬಿಟ್ಟು, ಸ್ವಲ್ಪ ಅಂದ್ರೆ ಬಿಸಿ ಇದ್ರೆ ಇದಾಗಬಾರ್ದು ಅಂತ. ಇದಕ್ಕೆ ಡೆಕೋರೇಟ್ ಮಾಡೋದಿದ್ರೆ ಕಾಜು ಬಾದಾಮು ಏನು ಹಾಕೊಳ್ಬಹುದು. ಅದು ನಮ್ಮ ಇಷ್ಟ. ಇದು ಸಿಂಪಲ್ ಆಗಿ ಕಡಿಮೆ ಖರ್ಚಲ್ಲಿ ಬೇಗನೆ ಆಗುವಂಥದ್ದು. ಸೊ ಕರೆಕ್ಟ್ ಆಗಿ ಬ್ಲೆಂಡ್ ಆಗಿದ್ರೆ ಅದು ಕಟ್ಲಿಕ್ಕೂ ಕರೆಕ್ಟ್ ಆಗಿ ಬರುತ್ತೆ ಅಲ್ವಾ? ಹೌದು. ಅದನ್ನ ನಾವು ಏನಾದ್ರೂ ಸರಿ ಆಗಿಲ್ಲ, ನಾವು ಪಾಕ ಮಾಡಿದ್ದು ಸ್ವಲ್ಪ ಕಡಿಮೆ ಆಯ್ತು ಅಥವಾ ಜಾಸ್ತಿ ಆಯ್ತು ಅಂದ್ರೆ ಇದು ಕಟ್ಲಿಕ್ಕೆ ಬರಲ್ಲ. ಓಕೆ. ಸೊ ಇದು ಎಷ್ಟು ತುಂಬಾ ತಣ್ಣಗಾದ ನಂತರ ಮಾಡ್ಬೇಕಾ ಅಥವಾ ಹದ ಬಿಸಿಯಲ್ಲಿ? ತುಂಬಾ ತಣ್ಣಗಾದ್ಮೇಲೆ ಮಾಡ್ಲಿಕ್ಕೆ ಹೋದ್ರೆ ಒಮ್ಮೊಮ್ಮೆ ಪಾಕ ಸ್ವಲ್ಪ ಹೆಚ್ಚಿಗೆ ಆಗಿದ್ರೆ ಕಟ್ಲಿಕ್ಕೆ ಬರಲ್ವಲ್ಲ, ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಇರುವಾಗ್ಲೇ ಸ್ವಲ್ಪ ಬಿಸಿ ಇರುವಾಗ್ಲೇ ತುಪ್ಪ ಹಾಕೊಂಡ್ರೆ ಬಿಸಿ ತಾಗಲ್ಲ ಅಷ್ಟು, ಮತ್ತೆ ಟೇಸ್ಟು ಆಗುತ್ತೆ ಇದು. ಮಂಡಕ್ಕಿ ಲಡ್ಡು ರೆಡಿ ಆಗಿದೆ ಅಲ್ವಾ? ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಹೌದು, ಡನ್. ಮಂಡಕ್ಕಿ ಲಡ್ಡು ರೆಡಿ. ಓಕೆ, ಥ್ಯಾಂಕ್ ಯು. ಎಸ್, ಸೊ ಫುಲ್ ಗೋಲ್ಡನ್ ಕಲರ್ ಅಲ್ಲಿ ಶೈನ್ ಆಗ್ತಾ ಇದೆ. ಆ ಪಾಕದ ಬ್ಲೆಂಡಿಂಗ್ ಅಲ್ಲಿ ಮಂಡಕ್ಕಿ ಲಡ್ಡು ಸೂಪರ್ ಆಗಿ ರೆಡಿ ಆಗಿದೆ. ಫಾಸ್ಟ್ ಆಗುತ್ತೆ, ಈಸಿನೂ ಇದೆ ಅಂಡ್ ಮಾಡ್ಲಿಕ್ಕೂ ತುಂಬಾ ಸಲೀಸಾಗಿ ಆಗುತ್ತೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಮಂಡಕ್ಕಿ ಲಡ್ಡು ನೋಡ್ಕೊಂಡೆ. ಮಂಡಕ್ಕಿ ಲಡ್ಡು ತಯಾರಿಸುವ ವಿಧಾನ. ಮೊದಲು 1 ಕಪ್ ಜೋನಿ ಬೆಲ್ಲವನ್ನು ಒಂದೆಳೆ ಪಾಕ ತಯಾರಿಸಿಕೊಳ್ಳಿ. ನಂತರ ಬೆಂಕಿ ಆರಿಸಿಕೊಂಡು ಏಲಕ್ಕಿ ಪುಡಿ ಹಾಗೂ 1 ಚಮಚ ತುಪ್ಪ, 4 ಕಪ್ನಷ್ಟು ಮಂಡಕ್ಕಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ತುಪ್ಪವನ್ನು ಕೈಗೆ ಸವರಿ ಉಂಡೆ ಕಟ್ಟಿಕೊಳ್ಳಿ. ಈಗ ಮಂಡಕ್ಕಿ ಲಡ್ಡು ತಯಾರು. ಎಸ್ ಮ್ಯಾಮ್, ಸೊ ಮೆಂತೆ ಸೊಪ್ಪಿನ ಪಲ್ಯ ರೆಡಿ ಇದೆ ಆ್ಯಂಡ್ ಮಂಡಕ್ಕಿ ಲಡ್ಡು ಕೂಡ ರೆಡಿ ಇದೆ ಅಲ್ವಾ? ಸೊ ನನ್ಗೆ ಕೂಡ ಟೇಸ್ಟ್ ನೋಡ್ಬೇಕಂತ ಆಗದಿಂದ ವೆಯ್ಟ್ ಮಾಡ್ತಾ ಇದೆ, ಸ್ಪೆಷಲಿ ಸ್ವೀಟ್ ಆ್ಯಂಡ್ ಇದು ಕೂಡ. ಸೊ ಫಸ್ಟ್ ಇದನ್ನು ಟೇಸ್ಟ್ ಮಾಡುವ ಅಲ್ವಾ? ತಗೊಳ್ಳಿ ಮೇಡಮ್. ಸೊ ಇದರಲ್ಲಿ ಸ್ಪೆಷಲ್ ಆಗಿ ಮೆಂತೆ ಸೊಪ್ಪು ಮತ್ತು ಶೇಂಗಾ ಬೀಜದ ಹುಡಿ ಏನಿದೆ ಅದರಲ್ಲಿ ಅಲ್ವಾ? ಕರೆಕ್ಟ್, ನೀವು ಹೇಳಿದಾಗೇನೆ ಒಂದು ಬೆಳ್ಳುಳ್ಳಿಯ ಟೇಸ್ಟ್, ಇನ್ನೊಂದು ಶೇಂಗಾ ಬೀಜದ ಟೇಸ್ಟ್, ಇದೆರಡು ಮೆಂತ್ಯ ಸೊಪ್ಪಿಗೆ ಪರ್ಫೆಕ್ಟ್ ಬ್ಲೆಂಡ್ ಆಗ್ತದೆ. ಆ್ಯಂಡ್ ಯೂಶ್ವಲಿ ನಾವಿಲ್ಲಿ ಮಾಡುವ ಪಲ್ಯದಲ್ಲಿ ಸ್ವಲ್ಪ ಏನಿದ್ರು ಕೂಡ ಮೆಂತ್ಯ ಸೊಪ್ಪು ಅಂತ ಗೊತ್ತಾಗುತ್ತೆ, ಬಟ್ ಇದರಲ್ಲಿ ಗೊತ್ತಾಗಲ್ಲ. ಇನ್ನೊಂದೇನಂದ್ರೆ ಕೈ ಇದ್ರೆ
ಕೆಲವೊಬ್ರು ಮಕ್ಕಳಿಗೆ ಕೊಡ್ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕಿನೂ ಕೊಡ್ಬೋದು. ಬಟ್ ಇದರಲ್ಲಿ ಕಹಿ ಅಂತ ಅನಿಸ್ತಾ ಇಲ್ಲ. ಶೇಂಗಾ ಬೀಜ ಒಳ್ಳೆ ರಿಚ್ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ನೀವು ಹೇಳ್ದಾಗಿನ ಬೆಳ್ಳುಳ್ಳಿ ಏನಿದೆ ಅದು ಫ್ರೈಡ್ ಬೆಳ್ಳುಳ್ಳಿ ಅಲ್ವಾ, ಸ್ವಲ್ಪ ಫ್ರೈ ಆಗಿದೆ ಅಲ್ವಾ, ಸೊ ಅದರಿಂದ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಮೆಂತ್ಯ ಸೊಪ್ಪಿನ ಪಲ್ಯದಲ್ಲಿ ಹೊಸತೊಂದು ಟೇಸ್ಟ್ ಕೊಡ್ತಾ ಇದೆ. ಆ್ಯಂಡ್ ಲಡ್ಡು ಎಷ್ಟು ತಗೊಳ್ಳಿ ಮೇಡಮ್ ನೀವು ಕೂಡ. ಸೊ ಇದು ಲಡ್ಡು ಹೀಗೇನೆ ತಿನ್ನೋದಾ ಅಥವಾ ನೀವು ಅಷ್ಟು ದೊಡ್ಡ ಸೈಜಲ್ಲಿ ಮಾಡಿಕೊಟ್ಟಿದ್ದೀರಾ? ಓಕೆ. ವಾವ್, ಇಷ್ಟು ಸಿಂಪಲ್ ಆಗಿ ಮಾಡಿದಂಥದ್ದು ಬಟ್ ಬಹಳ ಚೆನ್ನಾಗಿರೋ ಟೇಸ್ಟ್ ಕೊಡ್ತಾ ಇದೆ. ಆ್ಯಂಡ್ ಈಗ ತಾನೇ ಮಾಡಿರೋದ್ರಿಂದ ನೋಡಿ ಒಳ್ಳೆ ಅದರ ಬ್ಲೆಂಡಿಂಗ್ ಒಳ್ಳೆ ಆಗಿದೆ ಅಲ್ವಾ, ಬಟ್ ಚೆನ್ನಾಗಾಗಿದೆ. ಟೇಸ್ಟ್ ಇಸ್ ವೆರಿ ನೈಸ್. ಅಂದರೆ ಈ ಮಂಡಕ್ಕಿದ್ದು ಕ್ರಂಚಿನೆಸ್ ಹಾಗೆ ಇರುತ್ತೆ, ಎಷ್ಟು ದಿವಸ ಇಟ್ಟು ಇದೇ ಕ್ರಂಚಿನೆಸ್ ಹೀಗೇನೆ ಇರುತ್ತೆ. ಸಾಫ್ಟ್ ಆಗಲ್ಲ. ತುಂಬ ಚೆನ್ನಾಗಿದೆ, ವೆರಿ ನೈಸ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಮ್ಯಾಮ್, ನಮಗೆ ಕೂಡ ತುಂಬ ಖುಷಿ ಆಯಿತು. ಎರಡು ವಿಭಿನ್ನವಾದ ಶೈಲಿಯ ರೆಸಿಪೀಸ್ಗಳು, ಟೇಸ್ಟ್ ಕೂಡ ಹಾಗೇನೇ ಇದೆ. ತುಂಬ ಬೇಗ, ತುಂಬ ಈಸಿ, ಬಟ್ ಬಹಳ ಚೆನ್ನಾಗಿರುವಂತಹ ಟೇಸ್ಟ್. ಸೊ ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡುಗೆ ಮನೆಗೆ? ನನಗೂ ತುಂಬ ಖುಷಿ ಆಯಿತು. ಧನ್ಯವಾದಗಳು ನಮ್ಮ TV ತಾಯಿಯವರಿಗೆ. ಯಾಕಂದರೆ ನಾನು ಫಸ್ಟ್ ಟೈಮು ಬರ್ತಾ ಇರೋದು, ತುಂಬ ಹೆದರ್ಕೊಂಡಿದ್ದೆ ಹೇಗಿರುತ್ತೇನೋ, ಯಾವ ಥರ ಮಾಡೋದು, ಗಡ್ಬಿಡಿ ಮಾಡ್ಕೊತೇನೇನೋ ಅಂತ. ಅದು ಅನಿಸ್ಲೇ ಇಲ್ಲ ನನಗೆ. ನನಗೆ ನಮ್ಮ ಮನೇಲೇ ಮಾಡ್ತಿದ್ದೇನೇನೋ ಅಂತ ಅನಿಸ್ಬಿಡ್ತು. ಅಷ್ಟು ಆರಾಮಾಗಿ ಮಾಡಿದೆ. ಚೆನ್ನಾಗಿ ನೀವು ನನ್ನ ಜೊತೆ ಇದು ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಸೊ ಮತ್ತೊಮ್ಮೆ ನೆಕ್ಸ್ಟ್ ಟೈಮ್ ಕೂಡ ಬನ್ನಿ, ಹೊಸ ಅಡುಗೆ ನಮ್ಗೆ ಹೇಳ್ಕೊಡಿ. ಆ್ಯಂಡ್ ನಮ್ಗೆ ಕೂಡ ತುಂಬ ಖುಷಿ ಆಯಿತು, ದೂರದ ಮೈಸೂರಿಂದ ಇಲ್ಲಿಗೆ ನೀವು ಬಂದ್ರಿ ಅಂತ ಹೇಳಿದ್ರೆ ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಮ್ಯಾಮ್, ನಮ್ಮ ಅಡುಗೆ ಮನೆಗೆ ಬಂದ್ರಿ. ನಿಮ್ಗೆ ಗೊತ್ತಿದೆ, ನಮ್ಮ ಅಡುಗೆ ಮನೆಯ ಎಲ್ಲ ಅಡುಗೆಗಳನ್ನು ರುಚಿಕರವಾಗಿ ಮಾಡುತ್ತೆ. ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಆ್ಯಂಡ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವಾ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಒಂದು ಸಿಹಿ, ಇನ್ನೊಂದು ಖಾರದ ಪದಾರ್ಥ ಎರಡೂ ಕೂಡ ಚೆನ್ನಾಗಿ ರೆಡಿ ಮಾಡಿ ಕೊಟ್ಟರು. ಸೊ ಇದೇ ರೀತಿ ನಿಮ್ಮಲ್ಲೂ ಕೂಡ ವಿಭಿನ್ನವಾದ ಕೈರುಚಿ ಇರ್ಬೋದು, ನೀವು ಯಾವುದೇ ಜಾಗದಲ್ಲಿ ಆಗಿರ್ಬೋದು, ಬಟ್ ನಮ್ಮ ಅಡುಗೆ ಮನೆಗೆ ಬಂದು ನಿಮ್ಮ ಕೈರುಚಿ ತೋರಿಸುವಂಥ ಅವಕಾಶ ನಿಮ್ಗೆ ಖಂಡಿತವಾಗೂ ಸಿಗುತ್ತೆ. ಸೊ ಮುಂದಿನ ಸಂಚಿಕೆಯಲ್ಲಿ ಹೊಸಬ್ರು ಯಾರಾದರೂ ಗೆಸ್ಟ್ ಇರ್ತಾರೆ ಆ್ಯಂಡ್ ಹೊಸತಾದಂಥ ರೆಸಿಪೀಸ್ಗಳು ನಮ್ಮ ಅಡುಗೆ ಮನೇಲಿ ರೆಡಿ ಆಗುತ್ತೆ. ಸೊ ದಿಸ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ನಮ್ಮ ಸವಿರುಚಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.